ಉಪಸ್ಥಿತರಿರುವ ಸಂದೀಪ್ ಎಂಟರ್ಪ್ರೈಸಸ್ ಇದರ ಮಾಲಕರಾದ ನಮ್ಮ ಆತ್ಮೀಯರೂ ಆದ ಶ್ರೀಮತಿ ಶಶಿಕಾಂತಿ ಉಳ್ಳಾಲ್ರವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ಧರ್ಮರಕ್ಷಣಾ ಮೊಗವಿರ ವೇದಿಕೆ ಈ 5 ವರ್ಷಗಳು ದಾದ ಮಾತ ಕಾರ್ಯಕ್ರಮ ಮಲ್ತಲು ಈ ಬಗ್ಗೆ ನಿಖಲಿಗೆ ಪ್ರಾಸ್ತಿಕವಾದ ಚುಟುಕಾದ ಪನಿಯರೆ ಏನು ಇಷ್ಟಪಡೆ ಒಂದಲ್ಲ. ಪ್ರಾಯಶಃ ನಮಗೆ ತಿಳಿದಿಲ್ಲಕನೆ ನಮ್ಮ ಉಳ್ಳಾಲದ ಮೊಗವೀರನ ಒಂಜಿ ಸ್ವಾಭಿಮಾನದ ಸಂಕೇತ ಪಂಡ ಅವು ನಮ್ಮ ಅಪ್ಪೆ ಸ್ಥಾನಡುಪ್ಪುನ ಉಳ್ಳಾಲ ಮೊಗವೀರ ಸಂಘ ರಿಜಿಸ್ಟರ್ಡ್ ಉಳ್ಳಾಲ. ಈ ಅಪ್ಪೆನ ಅಧೀನೋಡು ನಮ್ಮ ಅವೇತೋ ಸಂಘ ಸಂಸ್ಥೆಲು ಮುಲ್ಪ ಕೆಲಸ ಮಂತೊಂದುಲ್ಲೇರು. ಪ್ರತಿ ಒಂಜಿ ಸಂಘ ಸಂಸ್ಥೆಗಳ ಅಕ್ಲಕ್ಲನೇ ಆಯ್ನ ದೇ ಉದ್ದೇಶ ಉಂಡು. ಪ್ರತಿಯೊಂದು ಸಂಘ ಸಂಸ್ಥೆಲ ಎಡೆಡ್ಡೆ ಕೆಲಸ ಮಂತೊಂದುಲ್ಲೇರು. ಮಸ್ತ್ ಈ ಅಧೀನೋಡು ಮಸ್ತ್ ಸಂಘ ಸಂಸ್ಥೆ ಉಂಟು. ದಯಪಾಯನ್ ತಿರುಪತಿ ದಯಪಣ್ಣಗ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಉಂಟು, ನಮ್ಮ ಮಾರುತಿ ಕ್ರಿಕೆಟರ್ಸ್ ಉಳ್ಳೇರು, ಶಿವಾಜಿ ಉಳ್ಳೇರು, ನಮ್ಮ ಯುಜಗಾರರ ಸಂಘ ಉಂಟು, ರಡ್ಡು ಮಂದಿರ ಉಂಟು, ವಿಠೋಬ ಮಂದಿರ ಬಕ ರಾಮ ಭಜನ ಮಂದಿರ, ಅಂಚಿನ ವ್ಯಾಯಾಮ ಶಾಲೆ ಉಂಟು, ಮಹಿಳಾ ವೇದಿಕೆ ಉಂಟು, ಮಹಿಳಾ ಸೇವಾ ಸಂಘ ಉಂಟು, ಅಂಚಿನ ಕೆಲವು ನಮ್ಮ ವ್ಯಾಘ್ರ ಫ್ರೆಂಡ್ಸ್ ಉಂಟು, ಮಕ್ಕ ನ್ಯೂ ಸ್ಟಾರ್ ಕ್ರಿಕೆಟರ್ಸ್ ಉಂಟು. ಮಸ್ತ್ ಅಂಚಿನ ಇಳಿಲ್ಲ ಸಂಘ ಮಸ್ತ್ ಉಲ್ಲ ಈ ನೆಟ್ಟಿ ಅಕ್ಕಲನೇ ಒಂದು ಉದ್ದೇಶ ಉಂಟು. ಈ ವೇದಿಕೆ ಪ್ರಾರಂಭ ಮನ್ಪನಗಲ ಎಂಕಲಿಗೆ ಮುಖ್ಯವಾದ ಕೆಲವು ಉದ್ದೇಶಗಳು ವಿಭಿನ್ನವಾದ ಕೆಲಸ ಮಲ್ಕೊಂಡು ಬಂದು ಒಂದು ಎಡ್ಡೆ ಉದ್ದೇಶದ ಇದು ಈ ಒಂಜಿ ವೇದಿಕೆಯನ್ನು ಸೆಪ್ಟೆಂಬರ್ 2013 ಇಸವಿಡು ಆನಿ ಪನ್ನಗ ಗಣೇಶ ಚತುರ್ಥಿ ಆದಿತ್ತನು ವಿಘ್ನ ನಿವಾರಕ ಗಣಪತಿ ದೇವರನ್ನು ದುಂಬುದಿ ಒಂದು ಈ ವೇದಿಕೆಯನ್ನು ಎಕ್ಲು ಪ್ರಾರಂಭ ಮಲ್ತ. ಈ ವೇದಿಕೆದ ಮುಖ್ಯ ವಿಚಾರದಾದ ಪಂಡ ನಮಗೆ ತಿಳಿದಿಲ್ಲಗನೆ ಈ ಉಳ್ಳಾಲ ಪಂಪಿನ ಬಾರಿ ಒಂದು ಸೂಕ್ಷ್ಮ ಪ್ರದೇಶ. ಐಕೆ ಸೂಕ್ಷ್ಮ ಪ್ರದೇಶ ನಮ್ಮ ಮಾತೆಲ್ಲ ಕಾರಣ ಇತ್ತು. ನಮ್ಮೆಟ್ಲ ಕೆಲವು 1-2 ಜವಣಿ ಆದಪ್ಪು 1-2 ಆದಪ್ಪು ಬ್ಯಾತೆಟ್ಲ 1-2-3 ಜವಣಿ ಆದಪ್ಪು ಮುಕ್ಕಲ್ನ ಬಂದು ಕೆಲವು ಇಲ್ಲಿಲ್ಲೇ ಐತಕರ ಘಟನೆ ಆಪಿನ ಮುಲ್ಪನ ಮತ್ತು ತೂಪ ಇಂಚಿಂತ ಘಟನೆ ನಮಗೆ ಆವನಾಗ ಅವು ಆಪಿನ ಗೊತ್ತಾಣ ಬಂದಾಂಡ ಅಂಚಿಂತ ಸಮಸ್ಯೆಲ ಅವರಲ್ಲಿ ನಮ್ಮ ಶಾಂತಿ ಸುವ್ಯವಸ್ಥೆಗೆ ಒತ್ತು ಕೊಡೋಡು ನಮ್ಮಡಿ ಎಲ್ಲೇ ಸಮಸ್ಯೆ ಇತ್ತನಲ್ಲ ನಮ್ಮ ಅವಿನ ಪಾತ್ರ ಸರಿ ಮದ್ದದು ಒಂಜಿ ರೀತಿಯ ಒಂಜಿ ಗಲಾಟೆಗಾವಡು ಗದ್ದಲಗಾವಡು ನಮ್ಮ ಅವಕಾಶ ಕೊದ ಬಲ್ಲಿ ಮುಖ್ಯ ಉದ್ದೇಶದ ಇದು ಧರ್ಮರಕ್ಷಣಾ ಮೊಗವೀರ ವೇದಿಕೆನ ಪ್ರಾರಂಭ ಮಲ್ತ. ರಡ್ಡನೇ ಅದು ಯಾಕಂದ್ರೆ ಮುಖ್ಯ ಉದ್ದೇಶ ಪರಿಸರ ಸಂರಕ್ಷಣೆ. ನಮಗೆ ತಿಳಿದ್ಲಕರೆ ಒಂಜಿ ವ್ಯಕ್ತಿ ಅಥವಾ ಒಂಜಿ ಮನುಷ್ಯ ಏತೇ ಒಂಜಿ ಆರೋಗ್ಯವಂತೆ ಆಗಿತ್ತನಲ್ಲ ಆಗ ಒಂಜಿ ರೀತಿಯ ಪೋಡಿಗೆ ಪೋಂಡು ಆಯ್ನ ಒಂಜಿ ಡಾಕ್ಟರ್ ಆಗ್ಬೋದು ಎನ್ನ ದೇಹ ಒಂಜಿ ತಪಾಸಣೆ ಮಲ್ಪರೆ ಆಗ ಭಾರಿ ಪೋಡಿಗೆ ಆರೋಗ್ಯ ತಪಾಸಣೆ ತಾಯಿ ಹಿಂಗೆ ದಾಲ ಸೀಕುಪ್ಪ ಬಂದಾಗಿ ಒಂಜಿ ಪೋಡಿಗೆ ಆಗ ಕಾರಣದಾದ ನಮ್ಮ ಈ ಸುತ್ತಮುತ್ತಲು ಪುನಃ ಪರಿಸರ ನಮಗೆ ಸರಿಯಾದ ಮರ ನಡಿಪುಜು ನಮ್ಮ ಅದಕ್ಕೆ ಸುತ್ತಮುತ್ತಲು ಪರಿಸರ ನಮ್ಮ ತಿನಿಪಿನ ಆಹಾರ ಆದಪ್ಪು ನಮ್ಮ ಪರಿಪಿನ ನೀರಾದಪ್ಪು ನಮ್ಮ ಸೇವನೆ ಗಾಳಿ ಆದಪ್ಪು ಇದಕ್ಕೆ ಮಸ್ತ್ ಕಾರಣ ಆಪುಡು ದಯಪಂದಾಗ ನಮ್ಮ ಪರಿಸರ ಹೊಂದೋಡು ಆಯ್ತು ಒಟ್ಟಿಗೆ ನಮ್ಮ ಪರಿಸರ ಸಂರಕ್ಷಣೆ ಮಲ್ಪಡು ಪರಿಪಿನ ಉದ್ದೇಶಗಳು ಯಾಕನ ಪ್ರಧಾನ ಸಂಚಾಲಕರು ಮಾಧವ್ ಉಳ್ಳ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮೇರ್ನ ನೇತೃತ್ವಡು ಒಂದು ಸಸಿ ನೆಡುವಿಕೆ ಕಾರ್ಯಕ್ರಮ ಏಕಲು ಈ ವೇದಿಕೆ ಮುಖದ ಮಂತೊಂದುಲ್ಲ ಐತ ಒಟ್ಟಿಗೆ ಪ್ರಮುಖವಾದ ಪನ್ನ ಹೆಚ್ಚಿನ ಪನ್ನಗ ಒಂದು ಉಳ್ಳಾಲ ಪನ್ನಕ
ಹಬ್ಬಕ್ಕನ ಮಣ್ಣೊಂದು ಹಬ್ಬಕ್ಕ ಬಣ್ಣ ಒಂಜಿ ಗಟ್ಟಿದ ಪೊನ್ನು ಮಗಲು ವಾ ಇಲ್ಲಡ ಒಂಜಿ ಪೊಂಜೋಡಕ್ಲು ಗಟ್ಟಿಯಾದ ಉಪ್ಪೇರ ವಾ ಗ್ರಾಮಡು ಪೊಂಜೋನಕ್ಲು ಆರ್ಥಿಕವಾದ ಅಭಿವೃದ್ಧಿ ಪಾಪಿರ ಆ ಊರು ಅಥವಾ ಆ ಇಲ್ಲಿ ಖಂಡಿತವಾದ ಅಭಿವೃದ್ಧಿ ಆಪುಂಡು ಎಂಕ್ಲೆ ಭಾರಿ ಖುಷಿ ಆಪುಂಡು ವಾ ಒಂಜಿ ಕಾರ್ಯಕ್ರಮ ಪೊಂಜೋ ವಿಜಯನ ಕಾರ್ಯಕ್ರಮ ಇಜ್ಜಿ ಉಪ್ಪುಗು ಉಪ್ಪಿನಕಾಯಿ ಐತ ಅಗತ್ಯನ ಪ್ರತಿ ಒಂಜಿ ಕಾರ್ಯಕ್ರಮಗಳು ಪೊಂಜೋ ಅಗತ್ಯ ಅಂಚೆ ಈ ಪೊಂಜೋನಕ್ಕೆ ನಮ್ಮ ಒಟ್ಟು ಮಲ್ಪಡು ಬಂದಾಡ ಅಕ್ಲೆಗಳ ಒಂಜಿ ರೀತಿ ನಮ್ಮ ಸವಲತ್ತು ಕೊರಡು ಅಕ್ಲೆಗೆ ಒಂದು ದಕ್ಲ ಪಾಪದಕ್ಲು ಅದು ಪಡ್ಲ್ಯಾರು ಪಾಪದಕ್ಲು ಆ ಒಂದು ಪರ ಅದು ಪಡ್ಲ್ಯಾರು ಅಕ್ಲೆ ನಮ್ಮ ಒಟ್ಟು ಮಲ್ಪಡು ಈ ಮುಖೇನ ನಮ್ಮ ಸಂಘಟನೆಗೆ ನಮ್ಮ ಈ ಶಾಂತಿ ಸುವ್ಯವಸ್ಥೆಗೆ ಒತ್ತು ಕೊಟ್ಟಿನ ಉದ್ದೇಶಗಳು ಅಕ್ಲೆಗಳ ಒಂಜಿ 5 ವರ್ಷದಿಂಚಲ ಒಂಜಿ ಸುಮಾರು 150-200 ಕುಟುಂಬದಗಳಿಗೆ ಫಲ ಒಂದು ದಿನಬಳಕೆ ವಸ್ತುಗಳನ್ನು ಕೊಡೋದಿಲ್ಲ ಅಂಚೆ ನಮ್ಮ ಪಾಪದ ಜೋಕುಗಳು ಮಗುವಿನ ಶಾಲೆಗೆ ಅಕ್ಲೆಗೆಲ್ಲ ವಿದ್ಯಾರ್ಥಿ ವೇತನ ಕೊಡೋದಿಲ್ಲ ಐತ ಒಟ್ಟಿಗೆ ಎಂಕ್ಲೆಗದ ಹುಷಾರಿಜ್ಜಿ ಬಂದದ್ದು ಏರಾನ ಎಂಕ್ಲೆಗೆ ವಿನಂತಿ ಮತ್ತು ಇತ್ತರ ಬಂದಾಡ ಅಕ್ಲೆಗಳ ಒಂಜಿ ಹೆಲ್ಪ್ ಮಲ್ಪನ ಕಾರ್ಯಕ್ರಮ ಎಂಕ್ಲು ಜೀವಂದ ಈ ವರ್ಷ ಒಂಜಿ ಪೊನ್ನು ಮಗಳು ಒಂಜಿ ಉಳ್ಳಾಲ್ದ ಒಂಜಿ ಪೊನ್ನು ಮಗಳಿಗೆ ಅನಾರೋಗ್ಯ ಬಂದು ನಮ್ಮ ಕೈತಾಲ್ದೆ ಪೊನ್ನು ಮಗಳು ಒಂಚೂರು ದೇವರ ಕೊರ್ನಾಗ ಪಂಜಿ ರೇರಿಗೆ ಮತ್ತು ಕೊರಪೇರು ಬಂದು ದಾದ ಸಿ ಕೊರಪೇರು ಬಂದು ಅಲ್ಲ ಒಂಜಿ ವಿನಂತಿ ಮಂತಲು ಒಂಜಿ ಚೂರು ಎಕ್ಲೆಗೆ ಹೆಲ್ಪ್ ಮಲ್ಪಲೆ ಬಂದು ಬೇತೆ ಬೇತೆ ನಮ್ಮ ಹೆಲ್ಪ್ ಮಲ್ತಕಲೆಗೆ ಆನ ಎಕ್ಕಲ ವೇದಿಕೆದ ಮುಖಾಂತರ ಒಂಜಿ 20,000 ರೂಪಾಯಿದ ಚೆಕ್ನ ಇಕ್ಲ ಅದಕ್ಕೆ ನೀನು ಕೊರೋಲ್ಲ ಆ ಪೊನ್ನು ಮಗಳಿಗೆ ಐತ ಒಟ್ಟಿಗೆ ಬಂದುಲೆ ಮುರನ್ ದಾನ್ಯಾಣ ಪನ್ನಗ ಏಕಲು ಆಮಂತ್ರಣ ಪತ್ರಿಕೆ ಕೊಡೋದು ಪೋನಾಗ ಎಂಕ್ಲೆ ರಪ್ಪ ಅಕ್ಲು ಫೋನ್ ಮಲ್ತು ಪಂಡೇದು ಒಂಜಿ ಎಕಲ್ನ ಮೊಗವೀರ ಸಮಾಜದ ಅಗ್ರಮಣ್ಯ ನಾಯಕಿಯರು ನಮಕ್ ಮಾತೆಲ್ಲ ಒಂದು ಮಾರ್ಗದರ್ಶಕರಾದ ಕೆಲಸ ನಾಡು ಜಯಶಂಕರ್ ಆ ನಡಿಗೆ ಆಮಂತ್ರಣ ಕೊಡದೆ ಪೋನಾಗ ಏಕಲು ಪಂಡ ಆ ಪೊಣ್ಣನ ವಿಷಯ ಪಂಡ ಆದಕ್ಕೆ ಎಂಕ್ಲೆಗೆ ಅಪಗನೆ ಒಪ್ಪಿಗೆ ಕೊಡದು 30,000 ರೂಪಾಯಿದ ಡಿ ರೆಡಿಯಾದ ಉಂಡು ಅಲ್ಪದ ಕನ್ನವರ ಜಯನಾಗಿ ಫೋನ್ ಮಾಡಿ ಬಿಡ್ತೇನೆ ಆ್ಯಕ್ಚುಲಿ ಈ ವೇದಿಕೆ ಮುಖಾಂತರ ಕೊಡದೆ ಇತ್ತು ನಾವು ಜಯನಾಡ್ ಮುಖಾಂತರ ಆಂಡ ರೆಡಿಯಾದ ಭಾರತ ಮಾಡಿದ ಫೋನ್ ಮಾಡ್ತೇವೆ ಎಲ್ಲೇ ಬಂದು ಕಲೆಕ್ಟ್ ಮಾಡಿ ಬಂದ ಆ 30,000 ರೂಪಾಯಿನ ಆ ಪೊನ್ನು ಮಗಳಿಗೆ ಕೊಡಲೇ ಉಲ್ಲೇಖ ಅಂಚ ಇಂಚಿಂತ ಮಾತ್ರ ಕಷ್ಟ ಹೊಡಿತ ನಗಲಿಗೆ ನಮ್ಮ ಕೆಲಸ ಮಲ್ಪೋಡು ಪರಿವಿನ ಉದ್ದೇಶಡು ಕೆಲವೊಂಜಿ ಕೆಲಸವನ್ನು ಮಲ್ತೊಂದಿಲ್ಲ ಐತ ಒಟ್ಟಿಗೆ ಯಾಕಂದ್ರೆ ಪ್ರಮುಖ ಒಂಜಿ ವಿಚಾರ ಬಂದಾಗ ನಮ್ಮ ಮಗುವಿನ ಸಮಾಜದಗಳಿಗೆ ನಮ್ಮ ಮಾತಾ ರೀತಿಯ ಪೂಜೆಲು ಮಲ್ಪುವ ನಮ್ಮ ಪ್ರತಿಯೊಂದು ಸತ್ಯನಾರಾಯಣ ಪೂಜೆ ಅದು ಪರ್ಯವು ಶನಿ ಪೂಜೆ ಅದು ಪರ್ಯವು ನಮಗೆ ಈ ವರಮಹಾಲಕ್ಷ್ಮಿ ಪೂಜೆದ ಬಗ್ಗೆ ಆತೊಂಜಿ ವಿಷಯ ಗೊತ್ತಿತ್ತು ಜಿ ಯಾನ ಒಂಜಿ ಕೆನರಾ ಜ್ಯುವೆಲರ್ಸ್ ಒಂಜಿ 20 ವರ್ಷದಿಂದ ಬ್ಯಾಲೆ ಮಲ್ಪರಿಗೋಸ್ಕರ ಯಾಕಂದ್ರೆ ಧನಿಕ್ನಾಗ ಒಂಜಿ ಪಾಲ್ಕೆ ಕೃಷ್ಣಾಚಾರ್ಯ ವಾಲ್ ಇತ್ತು ಆ ವಾಲ್ ವರಲಕ್ಷ್ಮಿ ಪೂಜೆ ಆ ಒಂದಿತ್ತು ಈ ಪೂಜೆನ ಒಂಜಿ ಭಕ್ತಿಪೂರ್ವಕ ಮಲ್ಪಡು ಬಂದು ಯಾನು ಯಾಕಂದ್ರೆ ಧನಿಕಲ್ಲ ಪನ್ನಾಗ ಯಾನ ಆತು ಸಂಪೂರ್ಣ ಸಹಕಾರ 4 ವರ್ಷೋಡ್ಲ ಈ ಪೂಜೆ ಒಂಜಿ ಸಂಪೂರ್ಣ ಒಂಜಿ ಯಶಸ್ಸು ನಡಪರ ಕಾರಣ ಯಾಕಂದ್ರೆ ಯಾನು ಬೆನಿಪಿನ ಯಾಕಂದ್ರೆ ಧನಿಕ್ಲಾಯ್ನ ಧನಂಜಯ ಪಾಲ್ಕೆ ಮೇಲೆ ಯಾನು ಪಂಡೆ ಎಕ್ಲೆಗೆ ಒಂಜಿ ಇಂಚಿನ ಮಲ್ಪುನ್ ಬಂದು ಆನಿ 5ನೇ ವರ್ಷ 4 ವರ್ಷ ಎಂಕ್ಲೆಗೆ ಈ ವರ್ಷ ಒಂಜಿ ಸುಮಾರು 75,000 ರೂಪಾಯಿ ಖರ್ಚು ಮದ್ದು ಆರ್ನ ಒಂಜಿ ವೈಯಕ್ತಿಕ ನೆಲೆಟ್ ಎಗ್ಲೆ ಒಂಜಿ ಲಕ್ಷ್ಮಿನ ಭಾರೀ ಪೊಡ್ಲದ ಒಂಜಿ ಲಕ್ಷ್ಮಣ ಮೂರ್ತಿ ಬೊಳ್ಳಿದ ಮೂರ್ತಿ ಕೊರಿಯರು ಅವನೇಕಲು ಮಗುವಿನ ಶಾಲೆಡು ಇಡೇಗ ಮುಟ್ಲ ಮೆರವಣಿಗೆದಂತ 4 ವರ್ಷೋಡ್ಲ ಆರ್ನ ಅಮ್ಮೆರ್ನ ಪುದಾಡು ಸ್ವರ್ಗೀಯ ಪಾಲ್ಕೆ ಬಾಬುರಾಯ ಆಚಾರ್ಯ ಮೇರ್ನ ಪುದಾಡು ಅನ್ನ ಸಂದರ್ಭದಲ್ಲ ವ್ಯವಸ್ಥೆ ಯಾರು ಬಂತದ್ದು ಆಯ್ತ ಒಟ್ಟಿಗೆ ಪೂಜೆ ಆಯ್ಬಕ್ಕ ಆ ಪೂಜೆಗೆ ಲಕ್ಷ್ಮಿನ ದೇದು ಲಕ್ಷ್ಮಿನ ಮಿಸ್ತ್ರಿಲ್ಲ 3 ವರ್ಷದ ಬಕ್ಕಿದ ಮಾತಾ ಭಕ್ತರಿಗಳ ಬೊಳ್ಳಿದ ಲಕ್ಷ್ಮಿನ ಮಿಸ್ತ್ರಿಲ್ಲ ಆದ ಮುಖಾಂತರ ಕೊಡೋದಿಲ್ಲ ಅಂಚೆಂಡು ಆರೆಗೆ ಕೈ ಮುಗಿದು ಯಾನು ಅಡ್ಡ ಬರೋದು ಈ ವಿಷಯಗಳು ನಿಕುಲ್ಲ ಈ ಸಂಸ್ಥೆಗೆ ನಲ್ಲ ಮಸ್ತ್ ಕೆಲಸ ಮಲ್ಪರೆ ಎಂಕಲೆಗೆ ಅವಕಾಶ ಕೊರೋಡು ಎಡೆ ಬೇಲೆಗೆ ನಮ್ಮ ಒಟ್ಟಿಗೆ ಸೇರೋಡು ನಮ್ಮ ಹೂವಲ್ಲ ಒಂಜಿಲ್ಲ ಪ್ರಾಬ್ಲಮ್ ಬತ್ತು ಬಂದಾಡ ಅವನು ಕಂದದ್ದು ನಮ್ಮ ಹಿರಿಯಕ್ಲೆ ಉಳ್ಳೇರ ಅಕ್ಲೆ ತೆರಿಪಾದ ನಮಗೆ ಹೆಚ್ಚಿನ ಕಷ್ಟ ಆಗ್ಬಿಡು ನಮಗೆ ಮಸ್ತ್ ಬೇಲೆ ನಮಗೆ ದಾಯ ಬಂದಾಗ ಈ ಶ್ರೀಮಂತರಿಗೆ ಇಂಜ ಕಾಡು ಬಂದಾಗಲೇ ಮತ್ತು ಅವರ ಈ ಪಾಪದಕ್ಕೆ ಬಂದಾಗ ಅಕ್ಲೆ ಅವೇ ಟೈಪ್ ನಮಗೆ ಗೊತ್ತುಕೊಂಡು ಯಾಕಲೆ ಪಾಪದ ಮತ್ತೆ ಗೊತ್ತು ಸ್ವಲ್ಪ ಪಾಪದಕ್ಕೆ ಮಸ್ತ್ ಉಳ್ಳೇರು ಯಾಕಂದ್ರೆ ಕರೆ ಮಸ್ತ್ ಉಳ್ಳೇರು ಕೆಲವು ಬಂದ್ಕೊಂಡು ಅಕ್ಲೆ ಗೊತ್ತೇ ಪೂಜಿ ಐತ ಒಟ್ಟಿಗೆ ನೆತ್ತೊಟ್ಟಿಗೆ ಹೊಸದೊಂದು ಯೋಜನೆ ಈ ಸಲ ಕಂದಿರು ನಮ್ಮ ಧರ್ಮರಕ್ಷಣೆ ವೇದಿಕೆ ನಿಗಳಿಗೆ ಈ ವೇದಿಕೆ ಮುಖಾಂತರ ಪರಿಹಾರ ಇಷ್ಟಪಡೋದಿಲ್ಲ ನಮ್ಮೇಟು ಅವೇತೋ ಜನಕ್ಕಲು ಜಿಂಜ ಶ್ರೀಮಂತರು ಉಳ್ಳೇರು ಅಂಚಿನ ಏತು ಶ್ರೀಮಂತರು ಉಳ್ಳೇರ ಆತೇ ಪಾಪದಕ್ಕಲು ಉಳ್ಳೇರು ಶ್ರೀಮಂತಿರ ಒಂದೇ ಪೋಂದುಳ್ಳೇರು ಪಾಪದಕ್ಕಲು ನಮ್ಮ ಕಾಸದ ಪತ್ತೊಂದು ಮಾತಾ ಜಾಗೆಗಳ ತಿರುಗಿದು ಮಾತಾ ಬರ್ಪ ನಮ್ಮ ಪಿದಾಯ ರಾಷ್ಟ್ರಗಳು ಪೋಪ ಕೆಲವು ಪುಣ್ಯಕ್ಷೇತ್ರಗಳು ಪೋಪ ಪ್ರತಿ ಜಾಗೆಲ್ಲ ಪೋಪ ಕಾಸು ತಿನ್ನಕಲು ಕೆಲವು ಕಾಸಿ ಜನ ಒಂಜಿ ಪೊಂಜೋ ಬಂಡೇರು ಎಕ್ಲು ಒಂಜಿ ಜಾಗೆ ಬೋದಿತ್ತ ಬಂದಾಗ ಬಾಲೆ ಎಕ್ಲೆಲ್ಲ ಒಂಜಿ ಜೀವನ ತೂಪಿನ ಬಂದು ಆಸಿನ ಮಗ ಒಂಜಿ ಪುಣ್ಯ ಜಾಗಿನ ಮಾತ ಎಕ್ಲೆ ದಾದ ಮಲ್ಪನ ಬಂದು ಹಾಗೆ ದಪ್ಪಕ್ಕೆ ನಾ ಕಮಿಟಿದಾಗೆಲ್ಲ ಪಂಡೆ ಅನಿ ವಿಚಾರನು ನಮ್ಮಲ್ಲ ಅಕ್ಲಿಗೆ ದಾದಲ್ಲಿ ಹೆಲ್ಪ್ ಮಲ್ಬಿಟ್ಟು ಐಕೆ ಈ ವರ್ಷ ಸ್ಟಾರ್ಟ್ ಮಾಡ್ದ ಏದಾನ್ಲ ಸಂಪನ್ಮೂಲ ಕೊರತೆ ಎಂಕಲ್ಲ ಕಾಸಿಜ್ಜಿ ಎಂಕಲೆ ಪೋಪಿನ ಜಿಂದ ಅಲ್ಪ ಉಂದಿಜ್ಜಿ ಪನ್ನಡ ಈ ವರ್ಷ ಪಂಡರಪುರ ಶಿರ್ಡಿ ಸನಿಸಿಂಗ್ನಾಪುರ ಬೋಲೆರಾಮ ಕಾಳೆರಾಮ ಸೀತಾಗುವೆ ಬಗ ತ್ರಯಂಬಕೇಶ್ವರ ಬಗ ಅಲ್ಪಡ್ದು ಮಿನಿ ತಿರುಪತಿ ಇಂಜಿ ಬತ್ತಂದ ಕೋಲಪುರ ಮಹಾಲಕ್ಷ್ಮಿ ಈ ಹೆಣ್ಮ ಜಾಗೆನು ವೇದಿಕೆದ ಮುಖಾಂತರ ರಡ್ಡು ಜನಕ್ಕೆ
ಉಚಿತವಾದ ಅಕ್ಲು ಪೋದು ಬರೆಯರೆ ಅಕ್ಲಿಗೆ ಒನಸ್ ಏಕುಲು ಏಕಲ ವೇದಿಕೆ ಮುಖಾಂತರ ಅಕ್ಲಿಗೆ ಖಂಡಿತವಾದ ಮಲ್ಪುವ ಅಕ್ಲು ಬರ್ತದ್ದು ಏಕಲ ವೇದಿಕೆ ಬಂದ ಈ ವರ್ಷ ಸ್ಟಾರ್ಟ್ ಮಾಡಿದ ಪಾಪದಕ್ಲು ಏಕಲೆ ಬೋರ್ ಬಂದು ಬಂದೆ ಬಂದ ಏಕಲಿಗೆ ಧಾರ್ಮಿಕ ಕ್ಷೇತ್ರ ತೂವರೆ ಆಸೆ ಬಂದಿಟ್ಟು ಖಂಡಿತವಾದ ಅಕ್ಲಿಗೆ ಮಲ್ಪನ ಅವಕಾಶ ಈ ವೇದಿಕೆ ತೊಂದುಂಟು ಅಂಚೆ ನಾವು ಮಾತೆಲ್ಲ ವೇದಿಕೆ ಕೈ ಜೋಡಣೆ ಮಲ್ಪುಗ ನಮ್ಮ ಏತೆ ಸಂಘ ಸಂಸ್ಥೆ ಪಡು ನಮ್ಮ ಮಾತ ಒಂಜೇ ಅಪ್ಪೇನ ಜೋಕುಲು ಮೊಗವೀರ ಸಂಘದ ಅಪ್ಪಿನ ಜೋಕುಲೆ ಕೆಲಸ ಬೇರೆ ಕುದುರೆ ಬೇಟೆ ಬೇಟೆ ಅದಪ್ಪು ಮಾತೆಲ್ಲ ಅಪ್ಪಿನ ಜೋಕುಲೆ ನಮ್ಮ ಬ್ಯಾಲಿನ ಮಲ್ಪಗ ಈಗ ಸಾಕರಣ ಮತ್ತೆ ಕೇದಂದು ಐದೊಟ್ಟಿಗೆ ನಮ್ಮ ಈ ವರಮಹಾಲಕ್ಷ್ಮಿ ಪೂಜೆ ಯಾವತ್ತು ಬಂದಾಡ ನಮ್ಮ ಶ್ರೀರಾಮ ಭಜನ ಮಂಡಳಿ ಅಂಜನೆ ವಿಠೋಬ ಭಜನ 4 ವರ್ಷ నుంచి ಭಜನಾ ಕಾರ್ಯಕ್ರಮದ ಸಂಕೀರ್ತನ ಮೂಲಕ ನಿಖಲಿಗೆ ಸಹಾಯ ಮಂತೊಂದುಳ್ಳೇದು ಅಕ್ಲೆಲ್ಲ ಈ ಪೊಟ್ಟದ ನೆನೆತಂದು ನಿಖಲಿಗೆ ಮಾತ್ರೆಗಳ 3 ಗಂಟೆ ಬೈತಾರೆ ಮೆರವಣಿಗೆ ಭಾಗವಹಿಸ್ತಾರೆ ನಿಖಲಿಗೆ ಮಾತ್ರೆಗಳ ಅಭಿನಂದನೆ ಸಲ್ಲಿಸಿ ಎನ್ನ ಪ್ರಾಸ್ತಾವಿಕದ ಒಂದು ಮಾಡುದಿಲ್ಲ ಆಯ್ತಲ್ಲ ಇಂಗು ಹಿರಿಯಕ್ಕಲು ಒಂಜಿ ಬಣ್ಣ ಬಾತ್ಯಾರ ದಾದ ಬಣ್ಣ ಓವೇ ಈ ಸಮಾಜಗಳು ದಾದಲ ಕೆಲಸ ಬರ್ತಾರೆ ಯಾನು ಮಾತಾ ಕೆಲಸ ಮಲ್ಪೆ ಬರಬೇಕು ಒಂಜಿ ಆತ್ಮವಿಶ್ವಾಸ ನಮ್ಮ ಉಪ್ಪಡು ಆತ್ಮವಿಶ್ವಾಸ ನಮ್ಮ ಬೋರ್ಡು ಮಾತಾ ಕೆಲಸ ಮಲ್ಪೆ ಬಂದೆ ಆಂಡ ಮಂತಿನ ಕೆಲಸ ಮಾತ ಯಾನೇ ಮಂತಿನಿ ಪಂಪಿನ ಒಂದು ಅಹಂಕಾರ ನಮ್ಮ ಉಪ್ಪರೆ ಬಲ್ಲಿ ಬಂದಲೆ ಸರ್ವೇ ಜನ ಸುಖಿನ ಭವಂತಿ ಧರ್ಮ ರಕ್ಷತಿ ರಕ್ಷಿತ ಬಂದು ಎಲ್ಲ ಪಾತ್ರಗೆ ಅನ್ನು ಚುಕ್ಕಿದಿ ಒಂದಲೆ ಜೈ ಹಿಂದ್ ಜೈ ಮೊಗವೀರ್. ಈಗ ಇವತ್ತು ಈ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಭಾಗವಹಿಸುವುದು ಮಾತ್ರವಲ್ಲ, ಅದರ ಸಂಪೂರ್ಣ ಆ ಅಧ್ಯಾಯವನ್ನು ನೀವು ಹೆಚ್ಚಾಗಿ ಮಹಿಳೆಯರು ಇದನ್ನು ಕೇಳಬೇಕು. ಅದನ್ನು ಕೇಳಿದಷ್ಟು ಆ ಪುಣ್ಯದ ಫಲ ನಿಮಗೆ ಸಿಗ್ತದಂತೇಳಿ ನಾನು ಸ್ಪಷ್ಟವಾಗಿ ನಿಮಗೆ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಈ ವರಮಹಾಲಕ್ಷ್ಮಿ ಪೂಜೆಯು ಸಾಧಾರಣ ನನಗೆ ತಿಳಿದ ಮಟ್ಟಿಗೆ ಎಲ್ಲ ಸಮಾಜದವರು, ಗೌಡ ಸಾರಸ್ವತ ಸಮಾಜದವರು, ಬ್ರಾಹ್ಮಣರು, ನಮ್ಮ ವಿಶ್ವಬ್ರಾಹ್ಮಣ ಸಮಾಜದವರು ಹಾಗೂ ಎಲ್ಲರೂ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಮಂಗಳಾದೇವಿಯಲ್ಲಿಯೂ ವರಮಹಾಲಕ್ಷ್ಮಿ ಪೂಜೆ ಇದೆ, ಶರವು ಮಹಾಗಣಪತಿಯಲ್ಲಿಯೂ ವರಮಹಾಲಕ್ಷ್ಮಿ ಪೂಜೆ ಇದೆ, ಹಾಗೂ ನಮ್ಮ ಮಂಗಳೂರಿನ ಕಾಳಿಕಾಂಬ ವಿನಾಯಕ ದೇವಸ್ಥಾನದಲ್ಲಿಯೂ ಈ ವರಮಹಾಲಕ್ಷ್ಮಿ ಪೂಜೆ ಇದೆ. ಇದರಲ್ಲಿ ವರಮಹಾಲಕ್ಷ್ಮಿ ಅಂತೇಳಿ ಹೇಳಿದರೆ ಕೇವಲ ಧನ ಸಂಪತ್ತಿನ ಬಗ್ಗೆಗೆ ಪೂಜೆ ಅಲ್ಲ. ಒಬ್ಬರಿಗೆ ಹೆಣ್ಣು ಮಕ್ಕಳಿದ್ದಾರೆ, ಒಂದು ಒಳ್ಳೆಯ ವರ ಸಿಕ್ಕಬೇಕು ಅಂತೇಳಿ ಅವರು ಪ್ರಾರ್ಥನೆ ಮಾಡ್ಬೋದು ಇದರಲ್ಲಿ. ಹಾಗೆಯೇ ಒಬ್ಬನಿಗೆ ಒಳ್ಳೆಯ ಒಂದು ಹುಡುಗಿ ಸಿಗಬೇಕು ಅಂತೇಳಿ ಇರ್ಬೋದು, ಅದನ್ನು ಆ ಪ್ರಾರ್ಥನೆಯನ್ನು ಈ ವರಮಹಾಲಕ್ಷ್ಮಿ ವ್ರತದಲ್ಲಿ ಪಾಲಿಸ್ಬೋದು. ಯಾಕೆಂತ ಹೇಳಿದರೆ ಕೇವಲ ಧನ ಸಂಪತ್ತಿಗೆ ಮಾತ್ರ ಅಲ್ಲ, ಧನ ಸಂಪತ್ತಿನೊಟ್ಟಿಗೆ ಎಲ್ಲ ಈ ನಮ್ಮ ನಿತ್ಯಕ್ಕೆ ಬೇಕಾಗುವಂಥ ಎಲ್ಲ ವಿಚಾರಗಳು ಬಂತು. ನಾನು ಒಂದು ಸ್ಪಷ್ಟವಾಗಿ ಇದಕ್ಕೊಂದು ಉದಾಹರಣೆ ಕೊಡಬೇಕು ಅಂತೇಳಿ ಹೇಳಿದರೆ, ನನ್ನ ಒಂದು ಹಿರಿಯ ಅಕ್ಕ ಇವತ್ತಿಗಿಲ್ಲ. ಅವಳು ಹುಟ್ಟಿನಲ್ಲೇ ಬುದ್ಧಿಮಂದವಾಗಿದ್ಲು, ಸಂಸಾರಿ ಆಗಿದ್ಲು. ಸಂಸಾರ ಆದ ನಂತರ 4 ಹೆಣ್ಣು ಮಕ್ಕಳು, 1 ಗಂಡು ಮಗು, ಎಲ್ಲ ಆರೋಗ್ಯವಂತರಾಗಿ ಹುಟ್ಟಿದರು. ಆಗ ನನ್ನ ತಾಯಿ ಈ ಹೆಣ್ಣು ಮಕ್ಕಳಿಗೆ ಹೇಗೆ ಮದುವೆ ಮಾಡುವುದು ಎಂಬ ಚಿಂತನೆಯಲ್ಲಿ ಇದ್ದರು. ಆಗ ಬುದ್ಧಿಮಂದಳಾದ ನನ್ನ ಅಕ್ಕನನ್ನು ಆ ವರಮಹಾಲಕ್ಷ್ಮಿ ವ್ರತದ ಶ್ಲೋಕವನ್ನು ಪ್ರತಿ ವರ್ಷ ಕೇಳುತ್ತಾ ಇದ್ದದ್ರಿಂದ ಆ ಫಲಭಾಗದಿಂದ ಆ ನನ್ನ ಅಕ್ಕನ 4 ಹೆಣ್ಣು ಮಕ್ಕಳಿಗೂ ನನಗೆ ನನ್ನ ಅಣ್ಣನಿಗೆ, ಅಂದರೆ ನನ್ನ ತಂದೆ ತಾಯಿ ತೀರಿ ಹೋಗಿದ್ದರು, ಹಾಗೆ ನನಗೆ ಮತ್ತು ನನ್ನ ಅಣ್ಣನಿಗೆ ಬಹಳ ಸುಲಭದಲ್ಲಿ ಮದುವೆ ಒಳ್ಳೊಳ್ಳೆ ಕಡೆಗೆ ಆಗುವಂತೆ ಆಯಿತು. ಇದೊಂದು ಉದಾಹರಣೆ ಕೊಡೋದು ಈ ವರಮಹಾಲಕ್ಷ್ಮಿ ವ್ರತದ ಒಂದು ಫಲವನ್ನು ನಾನು ನಿಮಗೆ ಹೇಳೋದು. ಯಾಕಂತ ಹೇಳಿದರೆ ಇದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಯಾಕಂತ ಹೇಳಿದರೆ ಇದು ನನ್ನ ತಾಯಿಯೇ ಹೇಳ್ತಿದ್ರು, ಇಂಥ ಪುಣ್ಯ ಕೆಲಸವನ್ನು ಮಾಡಿದೆ. ಅದೇ ರೀತಿಯಲ್ಲಿ ಅದನ್ನು ಯಾರೋ ಒಂದು ಗೌಡ ಸಾರಸ್ವತ ಸಮಾಜದವರು ನಮ್ಮದೇ ಆದ ಮಂಗಳೂರಿನಲ್ಲಿ ಪಾಲ್ಕೆ ಕೃಷ್ಣಾಚಾರ್ಯ ಹಾಲ್ನಲ್ಲಿ
ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತೇನೆ, ನಮಗೆ ಹಾಲನ್ನೊಂದು ಕೊಡಿರಿ ಅಂತೇಳಿ ನನ್ನ ಹತ್ರ ಕೇಳಿಕೊಂಡರು. ಹಾಗೆ ನನ್ನ ತಂದೆಯವರ ಹತ್ರ ಕೇಳಿಕೊಂಡದ್ದು ಸುಮಾರು 59ನೇ ಇಸ್ವಿಯಲ್ಲಿ. ಅಲ್ಲಿ ಆ ವರಮಹಾಲಕ್ಷ್ಮಿ ಪೂಜೆ ಬಹಳ ವಿಜೃಂಭಣೆಯಿಂದ ಸುಮಾರು 81ನೇ ಇಸ್ವಿವರೆಗೆ ನಡೀತಾ ಬಂತು. ನಡೀತಾ ಬಂದರೆ ಆಗ ಆ ಹಿರಿಯ ವ್ಯಕ್ತಿ ಯಾರು ಪ್ರಾರಂಭ ಮಾಡಿದರು ಅವರು ತೀರಿಕೊಂಡರು. ಅವರು ತೀರಿಕೊಂಡ ನಂತರ ಅವರ ಮಗನು ಅದನ್ನು ಮುಂದುವರಿಸಲಿಕ್ಕೆ ನೋಡಿದನು. ಅದರಲ್ಲಿ ನನಗೂ ನನ್ನ ಅಣ್ಣನಿಗೆ ಸ್ವಲ್ಪ ಬೇಸರವಾಯಿತು. ಯಾಕೆಂತ ಹೇಳಿದರೆ ಒಂದು ವರಮಹಾಲಕ್ಷ್ಮಿ ಪೂಜೆಯನ್ನು ವ್ಯವಹಾರದ ರೀತಿಯಲ್ಲಿ ಮಾಡಲಿಕ್ಕೆ ಶುರು ಮಾಡಿದರು. ಹಾಗೆ ಕೊನೆಗೆ ನಾವು ಇನ್ನು ನೀವು ಮಾಡೋದು ಬೇಡ, ನಾವೇ ಮಾಡ್ತೇವೆ ಅಂತೇಳಿ ಹೇಳಿ ನಾವು ಪ್ರಾರಂಭ ಮಾಡಿದೆವು. ನಾವು ಪ್ರಾರಂಭ ಮಾಡಿದ ನಂತರ ನಮ್ಮ ಸಮಾಜದಲ್ಲಿ ಅದು ಹಾಲಲ್ಲಿ ಬೇಡ, ನಮ್ಮ ಕ್ಷೇತ್ರದಲ್ಲಿ ಮಾಡುವ ಅಂತೇಳಿ ಹೇಳಿ ಅಲ್ಲಿಂದ ಹಾಲ್ನಿಂದ ನಮ್ಮ ಕ್ಷೇತ್ರ ಕಾಳಿಕಾಂಬ ವಿನಾಯಕ ದೇವಸ್ಥಾನಕ್ಕೆ ಹೋಯಿತು. ಈ ವರ್ಷ ನಿಜವಾಗಿ ನಾನು ಇಲ್ಲಿಗೆ ಬರಲಿಕ್ಕೆ ನನಗೆ ಸಮಯವಿರಲಿಲ್ಲ. ಯಾಕೆಂತ ಹೇಳಿದರೆ ಇದೇ ವರ್ಷ ನಾನು 2016ನೇ ಇಸ್ವಿಯಲ್ಲಿ ನಮ್ಮ ಊರಾದ ಮೂಡುಬಿದ್ರೆಯಲ್ಲಿ ಪಾಲ್ಕೆ ಇಂದಿರಾ ಸಭಾಭವನ ಅಂತೇಳಿ ನನ್ನ ತಾಯಿ ಹೆಸರಲ್ಲಿ ಕಟ್ಟಿದ್ದೇನೆ. ಅಲ್ಲಿಯ ಊರಿನವರು ಮಹಿಳೆಯರು ಮುಂದೆ ಬಂದು ಈ ವರಮಹಾಲಕ್ಷ್ಮಿ ಪೂಜೆಯನ್ನು ಈ ವರ್ಷ ಶುರು ಮಾಡಿದ್ದಾರೆ, ನೀವು ಮಾಡಿ, ನಾನು ಈ ವರ್ಷ ಒಂದು ಕೊನೆಯ ಮೊಗವೀರ ಸಮಾಜದವರೆಗೆ ಒಂದು 5 ವರ್ಷಗಳಿಂದ, ಈಗ 5ನೇ ವರ್ಷ, 5 ವರ್ಷಗಳಿಂದ ಪ್ರತಿ ವರ್ಷ ನಾನಿಲ್ಲಿ ವೇದಿಕೆಯಲ್ಲಿ ಬಂದು ಕೂತ್ಕೊಳ್ಳೋದು. ಈಗ ನನ್ನ ಜವಾಬ್ದಾರಿಯ ಕೆಲಸ ನಾನು ಮಾಡಿದ್ದೇನೆ. ಯಾಕೆಂತ ಹೇಳಿದರೆ ಇಷ್ಟರವರೆಗೆ ಪ್ರಾರಂಭ ಮಾಡುವಾಗ ನಾನೊಂದು ಕೊಟ್ಟದ್ದಿದ್ದರೆ ಲಕ್ಷ್ಮಿಯನ್ನು, ಅದೊಂದು ಹಿತ್ತಾಳೆಯ ಲಕ್ಷ್ಮಿಗೆ ಬೆಳ್ಳಿಯ ಲೇಪನ ಮಾಡಿದ ಒಂದು ಲಕ್ಷ್ಮಿಯನ್ನು ಕೊಟ್ಟದ್ದು. ಈಗ ಬೆಳ್ಳಿಯಲ್ಲಿಯೇ ಮಾಡಿದಂಥ ಲಕ್ಷ್ಮಿಯನ್ನು ಅದಕ್ಕೆ ಅಚ್ಚುಕಟ್ಟಾಗಿ ಅದಕ್ಕೆ ಪ್ರಭಾವಳಿಯನ್ನೆಲ್ಲ ಮಾಡಿ ನಾನು ಸಮರ್ಪಣೆ ಮಾಡಿದ್ದೇನೆ. ಅದರಲ್ಲಿ ಆ ಮಹಾಲಕ್ಷ್ಮಿಯ ಎಲ್ಲ ಶಕ್ತಿ ಅದು ಕೂಡಿ ಬರಲಿ ಅಂತೇಳಿ ವ್ಯಾಘ್ರ ಚಾಮುಂಡೇಶ್ವರಿ ದೇವರ ಹತ್ರ ನಾನು ಬೇಡಿಕೊಳ್ಳುತ್ತಾ, ಹಾಗೆ ಇನ್ನಷ್ಟು ಮಹಿಳೆಯರು, ನಾನಿವತ್ತು ಅಧ್ಯಕ್ಷರು ಬಂದು ಅದನ್ನು ನನ್ನ ಅಂಗಡಿಯಿಂದಲೇ ಸ್ವೀಕಾರ ಮಾಡಲಿಕ್ಕೆ ಬಂದಾಗ ನಾನು ಹೇಳಿದ್ದೇನೆ, ಇದು ನೀವು ಮಾಡುವಂಥದ್ದಲ್ಲ, ಗಂಡಸರು ಮಾಡುವಂಥದ್ದಲ್ಲ, ಇದು ಹೆಂಗಸರೇ ಮಾಡಬೇಕಾದದ್ದು. ಹಾಗೆ ಮಗುವಿನ ಬಾಂಧವರಲ್ಲಿ ಎಲ್ಲ ಮಹಿಳೆಯರ ಹತ್ರ ನಾನು ವಿನಂತಿಪೂರ್ವಕವಾಗಿ ನಾನು ಕೇಳ್ತಾ ಇದ್ದೇನೆ, ನೀವು ಆದಷ್ಟು ಇದರಲ್ಲಿ ಭಾಗವಹಿಸಿ ಗಂಡಸರಿಗೆ ಸ್ವಲ್ಪ ಕೆಲಸವನ್ನು ಕಮ್ಮಿಯನ್ನು ಕೊಟ್ಟು ಹೆಂಗಸರೇ ಈ ಪೂಜೆಯನ್ನು ಮಾಡಬೇಕು ಅಂತ ಹೇಳುತ್ತಾ ನನ್ನ ಈ 2 ಮಾತುಗಳನ್ನು. ಶ್ರೀಮತಿ ವಿಶಾಲಾಕ್ಷಿ. ಸನ್ಮಾನ್ಯ ಶ್ರೀ ಪಾಲ್ಕೆ ಧನಂಜಯ ಆಚಾರ್ ಅವರು 2ನೇ ವಿತರಣೆ ಶ್ರೀಮತಿ ವಿಶಾಲಾಕ್ಷಿ ಅವರಿಗೆ. ಶ್ರೀಯುತ ಪಾಲ್ಕೆ ಧನಂಜಯ ಆಚಾರ್ ಅವರು ವಿತರಿಸ್ತಾ ಇದ್ದಾರೆ. ಶ್ರೀಮತಿ ಲೀಲಾವತಿ ಪುತ್ರನ್ ಯೋಗಿನಿ ಬಂಗೇರ, ಗಂಗಾಬಾಯಿ, ಅನಸೂಯ ಕರ್ಕೇರ ಇವರು ಲೀಲಾವತಿ ಪುತ್ರನ್ ಇವರಿಗೆ ಆಯುಕ್ತರು ಶ್ರೀಯುತ TR ಸುರೇಶ್ ಅವರು ನೀಡಬೇಕಾಗಿ ವಿನಂತಿ. ಯೋಗಿನಿ ಬಂಗೇರ, ರೋಹಿಣಿ ಆನಂದ, ಸದಾನಂದ ಬಂಗೇರ ಕೂಡ
ಹೇಮಾವತಿ ಕೋಟ್ಯಾನ್, ರೋಹಿಣಿ ಆನಂದ, ಹೇಮಾವತಿ ಕೋಟ್ಯಾನ್, ರೋಹಿಣಿ ಕೋಟ್ಯಾನ್. ಜೆ.ಸಿ. ಕೋಟ್ಯಾನ್ ಅವರು ನೀಡಬೇಕಾಗಿ ವಿನಂತಿ. ಉಳಿದವರಿಗೆ ಕಾರ್ಯಕ್ರಮದ ನಂತರ ಅವರು ಬಬಿತಾ ಲೋಕೇಶ್ ಅವರು, ಭಾವಿಶ್ ಸಾತ್ವಿಕ್, ಭವಿತ್, ರಿಷಿಕ್, ಚಿರಾಗ್, ಶಾನ್ವಿ, ಶ್ರಾವ್ಯ, ಹೇಮಂತ್. ಕೃತಿಕಾ, ಮನ್ವಿತ್, ಶ್ರೇಯ. ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಹಾಗೂ ಪರಿವಾರ ದೈವಗಳು ಶ್ರೀಮತಿ ರೇಣುಕಾ ಪುತ್ರನ್ರವರಿಗೆ ಆರೋಗ್ಯವನ್ನು ಅನುಗ್ರಹಿಸಲಿ, ಕರುಣಿಸಲಿ. ನಮ್ಮೆಲ್ಲರ ಪರವಾಗಿ ನಾವು ಮತ್ತೊಮ್ಮೆ ಪ್ರಾರ್ಥನೆಯನ್ನು ನೀಡಬೇಕಾಗಿ ವಿನಂತಿ. ಮಾಧವುಳ್ಳ ಅವರು ಬರಲಿ. ಒಬ್ಬರಿಗೆ ಮಾಧವ. ದಿವಂಗತ ಶ್ರೀಮತಿ ಇಂದಿರಾ ಆಚಾರ್ಯ ಹಾಗೂ ದಿವಂಗತ ಶ್ರೀ ಬಾಬುರಾಯ ಆಚಾರ್ಯ ಇವರ ಸುಪುತ್ರರು, ಕೆನರಾ ಜ್ಯುವೆಲರ್ಸ್ ಇದರ ಪಾಲುದಾರರು, ಶ್ರೀ ವಿನಾಯಕ ಕಾಳಿಕಾಂಬ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ರೀತಿಯ ಸ್ವಭಾವವನ್ನು ಹೊಂದಿರುವವರು ಸನ್ಮಾನ್ಯ ಶ್ರೀ ಪಾಲ್ಕೆ ಧನಂಜಯ ಆಚಾರ್ಯರು. ಅವರಿಗೆ ಸಲ್ಲಿಸುತ್ತಿರುವಂತಹ ಅಭಿನಂದನಾ ಪತ್ರ ಕರಾವಳಿ ಕರ್ನಾಟಕದ ಸ್ವರ್ಣೋದ್ಯಮ ಸಾಹಸಿ, ಧರ್ಮ ರತ್ನಾಕರ ಶ್ರೀ ಧನಂಜಯ ಆಚಾರ್ಯ ಪಾಲ್ಕೆ ಅವರಿಗೆ ಅರ್ಪಿಸಿದ ಅಭಿನಂದನಾ ಪ್ರಣತಿ. ದಿನಾಂಕ 24/8/2018. ಸಹೃದಯರೇ, ಧರ್ಮ ಸಂಕಟದಿ ಮನ ತಲ್ಲಣಿಸುತ್ತಿರುವಂದು ನಿರ್ಮತಿಸು ನಿನ್ನಾತ್ಮವನೆ ಮಮತೆ ಬಿಟ್ಟು, ನಿರ್ಮಮದ ಸದ್ವಿವೇಕದ ದೀಪಕ್ಕಿಂತ ನೀಮ್ ನೆಮ್ಮಲ್ ಇನ್ನೇನಿಹುದೋ ಮಂಕುತಿಮ್ಮ. ಮನಸ್ಸು ಧರ್ಮ ಸಂಕಟದಲ್ಲಿ ಚಿಂತಿಸುತ್ತಿರುವಾಗ ವ್ಯಾಮೋಹವನ್ನು ಬಿಟ್ಟು ಆತ್ಮವನ್ನು ಮತಿಸಬೇಕು. ಸದ್ವಿವೇಕದ ದೀಪಕ್ಕಿಂತ ನಂಬಲು ಬೇರೇನಿದೆ ಎಂಬ ಕವಿವಾಣಿಯಂತೆ ನೀವು ಅನೇಕರಿಗೆ ದಾರಿ ತೋರುವ ಪ್ರಣತಿ ಅಂದರೆ ದೀಪವೇ ಆಗಿದ್ದೀರಿ. ಉಳ್ಳಾಲದಲ್ಲಿ ವರಮಹಾಲಕ್ಷ್ಮಿ ವ್ರತದ ಆಚರಣೆಯನ್ನು ಪ್ರಾರಂಭಿಸುವಲ್ಲಿ ನೀವು ತೋರಿದ ಆಸಕ್ತಿ, ನೀಡಿದ ಮಾರ್ಗದರ್ಶನ, ಸ್ಫೂರ್ತಿ, ಸಹಕಾರಗಳು ಉಪಮಾತೀತ. ದಿವಂಗತ ಶ್ರೀಮತಿ ಇಂದಿರಾ ಆಚಾರ್ಯ ಹಾಗೂ ಸನ್ಮಾನ್ಯ ದಿವಂಗತ ಪಾಲ್ಕೆ ಬಾಬುರಾಯ ಆಚಾರ್ಯರ ಸುಪುತ್ರರಾದ ತಾವು ಮಾತಾಪಿತೃಗಳ ಘನವಂತ ವ್ಯಕ್ತಿತ್ವಕ್ಕೆ ಭೂಷಣಪ್ರಾಯರಾಗಿ
ಧರ್ಮ ಎಂಬುದು ದೇವರತ್ತ ಮನುಷ್ಯನನ್ನು ಕೊಂಡೊಯ್ಯುವ ದಿವ್ಯ ದಾರಿ ಎಂದು ನಂಬಿ ಧರ್ಮೋ ರಕ್ಷಿತಃ ಎಂಬ ಮಾತಿಗೆ ನಿಮ್ಮನ್ನು ಸಮರ್ಪಿಸಿಕೊಂಡಿದ್ದೀರಿ. ವರಮಹಾಲಕ್ಷ್ಮಿ ವ್ರತದ ಶುಭ ದಿನದಂದು ತಮ್ಮ ಸದ್ಗುಣಗಳಿಗೆ ತಲೆಬಾಗುತ್ತಾ ತಮ್ಮನ್ನು ಧರ್ಮ ರಕ್ಷಣಾ ಮೊಗವೀರ ವೇದಿಕೆಯು ಆತ್ಮೀಯವಾಗಿ ಅಭಿನಂದಿಸಲು ಸಂತೋಷಪಡುತ್ತದೆ. ಶ್ರೀ ವರಮಹಾಲಕ್ಷ್ಮಿಯು ತಮ್ಮನ್ನು ಸದಾ ಅನುಗ್ರಹಿಸಲಿ. ಗೌರವಾಧ್ಯಕ್ಷರು, ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಹಾಗೂ ಕೋಶಾಧಿಕಾರಿ ಮತ್ತು ಸರ್ವ ಸದಸ್ಯರು. ಶ್ರೀಯುತ ಧನಂಜಯ ಆಚಾರ್ಯವರ ಕಾರ್ಯಕ್ರಮವನ್ನು ಆಯೋಜಿಸಿರುವ ಎಲ್ಲ ಗೌರವಾಧ್ಯಕ್ಷರೇ ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳೇ ಹಾಗೂ ಎಲ್ಲ ಸದಸ್ಯರೇ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಾತೀತ ಗಣ್ಯ ವ್ಯಕ್ತಿಗಳೇ, ಈ ದಿನ ಶುಭ ದಿನದಂದು ವರಮಹಾಲಕ್ಷ್ಮಿಯ ಸಾಮೂಹಿಕ ವ್ರತವನ್ನು ಇವತ್ತಿಲ್ಲಿ ಆಚರಣೆ ಮಾಡೋ ಮೂಲಕ ಈ ಒಂದು ಶುಭ ಸಂಜೆಯಲ್ಲಿ ವರಮಹಾಲಕ್ಷ್ಮಿಯ ವ್ರತದ ಅಂಗವಾಗಿ ಫಲಾನುಭವಿಗಳಿಗೆ ದಿನಬಳಕೆ ವಸ್ತುಗಳ ವಿತರಣೆ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ವೇತನ ವಿತರಣೆ ಹಾಗೂ ವೈದ್ಯಕೀಯ ಸಲಹೆಗಳನ್ನು ಮತ್ತು ಅನುದಾನವನ್ನು ವಿತರಿಸಿದ ಎಲ್ಲ ದಾನಿಗಳೇ, ನಮ್ಮಲ್ಲಿ ಪ್ರತಿ ವರ್ಷ ನಾವು ನಾಡಿನಾದ್ಯಂತ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಕೊಂಡು ಬರ್ತೀವಿ. ಪ್ರತಿಯೊಂದು ಭಾಗದಲ್ಲೂ ಈ ಒಂದು ವ್ರತವನ್ನು ಆಚರಣೆ ಮಾಡೋ ಮೂಲಕ ಮಹಿಳೆಯರು ಪ್ರಮುಖವಾಗಿ ಈ ವ್ರತವನ್ನು ಆಚರಣೆ ಮಾಡಿ ತಮ್ಮ ಕುಟುಂಬದ ಎಲ್ಲ ಸದಸ್ಯರ ಕುಟುಂಬದ ಏಳಿಗೆಗಾಗಿ ಮತ್ತು ಸಮಾಜದ ಏಳಿಗೆಗಾಗಿ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸ್ಕೊಂಡು ಬರ್ತಾಯಿದ್ದೀರಾ. ಮಹಿಳೆಯರು, ಅದರಲ್ಲೂ ಪುರುಷರಿಗಿಂತ ಹೆಚ್ಚಾಗಿ ನಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿಗಳನ್ನು ಎತ್ತಿ ಹಿಡಿಯೋದರಲ್ಲಿ ಜಾಸ್ತಿ ಒಂದು ಆಸಕ್ತಿಯನ್ನು ತೋರಿಸ್ತಾ ಇರೋದು ಇಲ್ಲಿ ನಾವು ನೋಡ್ಬೋದು. ಈ ಒಂದು ವೃತ್ತದಲ್ಲೂ ಕೂಡ ಮಹಿಳೆಯರೇ ಬಹಳಷ್ಟು ಸಂಖ್ಯೆಯಲ್ಲಿ ವ್ರತವನ್ನು ಆಚರಣೆ ಮಾಡ್ತಾರೆ. ಇದೊಂದೇ ವ್ರತದಲ್ಲಿ ಯಾವುದೇ ನಮ್ಮ ಹಬ್ಬ ಹರಿದಿನಗಳಾಗಲಿ ಬಹಳ ಭಕ್ತಿ ವಿನಂತಿಯಿಂದ ನಮ್ಮ ಸಂಸ್ಕೃತಿಗಳನ್ನು, ನಮ್ಮ ಯಾವುದೇ ಹಬ್ಬಗಳನ್ನು ಆಚರಣೆ ಮಾಡೋದು ಮಹಿಳೆಯರೇ. ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಒಂದು ಪ್ರಾಧಾನ್ಯತೆಯಿಂದ ಭಕ್ತಿಯಿಂದ ಒಂದು ಆಚರಣೆ ಮಾಡ್ತಾರೆ. ಅದೇ ರೀತಿ ಇವತ್ತು ಎಲ್ಲ ಮಹಿಳೆಯರು ಇವತ್ತು ಸಮಾಜದ ಮತ್ತು ಕುಟುಂಬದ ಎಲ್ಲರಿಗಾಗಿ ಈ ಒಂದು ವ್ರತವನ್ನು ಆಚರಣೆ ಮಾಡ್ತಾಯಿದ್ದೀರಾ. ಈ ಒಂದು ಸಕಾಲದಲ್ಲಿ ತಮ್ಮೆಲ್ಲರಿಗೂ ಮತ್ತು ಸಮಾಜದ ಎಲ್ಲರಿಗೂ ಮಹಾಲಕ್ಷ್ಮಿಯ ವ್ರತನ ಆಚರಣೆಯಿಂದ ಒಳ್ಳೆಯದಾಗಲಿ ಮತ್ತು ಅವರಿಗೂ ಇನ್ನೂ ಹೆಚ್ಚಿನ ಒಂದು ಕೆಲಸ ಮಾಡಲಿಕ್ಕೆ ಸ್ಫೂರ್ತಿ ಸಿಗಲಿ. ಈ ಇಂತಹ ಒಂದು ಕಲೆ, ಸಾಹಿತ್ಯ ಮತ್ತು ನಮ್ಮ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡೋಕ್ಕೆ ಶಕ್ತಿ ಸಿಗಲಿ ಅಂತ ಹೇಳಿ ನಾನು ಹಾರೈಸ್ತಾ, ಈ ಒಂದು ಸಾಮೂಹಿಕ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡೋದನ್ನು 5ನೇ ವರ್ಷದಲ್ಲಿ ಸತತವಾಗಿ ಇಲ್ಲಿ ಮಾಡ್ತಾ ಇರತಕ್ಕಂಥ ಧರ್ಮರಕ್ಷಣಾ ಮೊಗವೀರ ವೇದಿಕೆಯವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಾಮೂಹಿಕವಾಗಿ ಇಂತಹ ಆಚರಣೆ ಮಾಡೋ ಮೂಲಕ ಎಲ್ಲರಿಗೂ ಕೂಡ ಒಂದು ವೃತ್ತದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಸಿಗ್ತದೆ. ಕೆಲವರು ಮಾತ್ರ ಮನೆಗಳಲ್ಲಿ ಆಚರಣೆ ಮಾಡ್ತಿರ್ಬೋದು, ಬೇರೆಯವ್ರಿಗೂ ಕೂಡ ಈ ವರಮಹಾಲಕ್ಷ್ಮಿ ವ್ರತ ಯಾವ ರೀತಿ ಆಚರಣೆ ಮಾಡಬೇಕು ಮತ್ತು ವರಮಹಾಲಕ್ಷ್ಮಿ ವ್ರತದ ಒಂದು ಅನಿಸಿಕೆಗಳು ಮತ್ತು ಅದರ ಫಲಗಳು ಎಲ್ಲರಿಗೂ ಸಿಗುವಂತೆ ಮಾಡೋಕ್ಕೆ ಒಂಥರ ಸಾಮೂಹಿಕವಾಗಿ ಮಾಡಿದ್ರೆ ಸಾಮೂಹಿಕವಾಗಿ ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸ್ತಾರೆ. ಅದರಲ್ಲೂ ಕೂಡ ಇವತ್ತು ಮಗವೀರ ಮಹಿಳೆಯರು ಒಂದು ಹೆಚ್ಚಿನ ಆಸಕ್ತಿ ತಗೊಂಡು ಇವತ್ತು
ಇಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಇಷ್ಟೊಂದೆಲ್ಲ ಮಹಿಳೆಯರಿಗೆ ಇಲ್ಲಿ ಸೇರಿಸಿಬಿಟ್ಟು ಸಾಮೂಹಿಕವಾಗಿ ಒಂದು ವರಮಹಾಲಕ್ಷ್ಮಿ ವ್ರತನ ಆಚರಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಮೊಗವೀರ ಸಂಘಟನೆಯವರು ಇವತ್ತು ಏನು ಒಂದು ವ್ರತದ ಅಂಗವಾಗಿ ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಮತ್ತು ಅಶಕ್ತರಿಗೆ ಏನು ಇವತ್ತು ಸಹಾಯಗಳನ್ನು ಮಾಡ್ತಾ ಇದ್ದಾರೆ, ಇದು ನಾನು ಕಳೆದ ಕೆಲವು ದಿವಸಗಳಿಂದ ನೋಡಿದ್ದೀನಿ. ನಾನು ಇನ್ನೊಂದು ಸಮಾರಂಭಕ್ಕೂ ಇಲ್ಲಿ ಬಂದಿದ್ದೆ, ಆವಾಗಲೂ ಕೂಡ ಸಾಕಷ್ಟು ಸಹಾಯಗಳನ್ನು ಈ ರೀತಿಯ ಒಂದು ಸಹಾಯಗಳನ್ನು ಬೇರೆ ಬೇರೆ ಕೆಲಸಗಳನ್ನು ಸಮಾಜಕ್ಕೆ ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಸಂಘಟನೆ ಮಗುವೀರ ಸಂಘದವರು ಯಾವಾಗಲೂ ತಮ್ಮ ಬರೀ ಸಂಘಟನೆಗಾಗಲಿ ಆಗಿ ಮಾಡ್ತಿಲ್ಲ, ಸಮಾಜದ ಎಲ್ಲ ವರ್ಗದವರಿಗೂ ಒಳಿತಿಗಾಗಿ ಎಲ್ಲರಿಗೂ ಕೂಡ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವರ ಇಂತಹ ಸಹಾಯಗಳು ಇನ್ನೂ ಮುಂದುವರಿಲಿ. ಅವರಿಗೆ ಮಹಾಲಕ್ಷ್ಮಿ ವ್ರತದಿಂದ ಅವ್ರಿಗೂ ಕೂಡ ಈ ಒಂದು ಸಹಾಯ ಮಾಡಲಿಕ್ಕೆ ಇನ್ನೂ ಒಂದು ಹೆಚ್ಚಿನ ಶಕ್ತಿ ಫಲಿಸಲಿ ಮತ್ತು ಅವ್ರಿಗೂ ಕೂಡ ಮಹಾಲಕ್ಷ್ಮಿ ವ್ರತದ ಫಲಗಳು ಸಿಗಲಿ ಅಂತೇಳಿ ಆಶಿಸ್ತಾ ಈ ಒಂದು ವ್ರತವು ಯಶಸ್ವಿಯಾಗಲಿ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದವರಿಗೆ ಅಭಿನಂದಿಸಿ ಮತ್ತು ನನಗೆ ಇಲ್ಲಿ ಆಗಮಿಸಲಿಕ್ಕೆ ಅನುವು ಮಾಡಿಕೊಟ್ಟು ತಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ